ಸಾಮಾನ್ಯವಾಗಿ ಗುಡ್ಡಗಾಡು ಪ್ರದೇಶದಲ್ಲಿ ಅಥವಾ ಹಳ್ಳಿಗಳಲ್ಲಿ ಹೆಬ್ಬಾವು ಬರೋದು ಸಾಮಾನ್ಯ. ಆದರೆ ಈ ಹೆಬ್ಬಾವನ್ನು ಆ ಊರಿನ ಯುವಕರು ರಕ್ಷಣೆ ಮಾಡ್ತಾರೆ. ಆದರೆ ಉಡುಪಿಯ ಸಾಲಿಗ್ರಾಮದಲ್ಲಿ ನಡೆದಂತಹ ಘಟನೆ ಒಂದು ಬಹಳಷ್ಟು ವಿಚಿತ್ರವಾಗಿದೆ. ಹೆಬ್ಬಾವನ್ನು ಹಿಡಿಯೋದಕ್ಕೆ ಈ ಬಾರಿ ಮುಂದಾಗಿದ್ದು ಓರ್ವ ಯುವಕ. ಹೆಬ್ಬಾವು ಬಹಳಷ್ಟು ದೊಡ್ಡ ಗಾತ್ರದಲ್ಲಿದ್ದರೂ ಹಿಡಿದ ಹೆಬ್ಬಾವನ್ನು ಒಂಚೂರು ಕದಲದಂತೆ ಹಿಡಿದಂಥ ಯುವಕ ಕೊನೆಗೂ ಅದನ್ನು ಗೋಣಿಚೀಲದಲ್ಲಿ ತುಂಬಿಸುವಲ್ಲಿ ಯಶಸ್ವಿಯಾಗಿದ್ದಾನೆ. ಚೀಲ ತಾನೆ ಮಗ ಕೈ ಬಿಡ್ಬೇಡ, ಕೈ ತಿಪ್ಪ ಕೈ ಬಿಡ್ಬೇಡ.